ಮೀಟ್ರ್ 20 ಫೀಟ್ ಎಳ್ಕೊಂಡು ಹೋಗಿದೆ ಅವರನ್ನು. ಅದಕ್ಕೆ ಕಾರಣನೇ ನಮ್ಮ ಎನ್ ಎಚ್ ಹೈವೇ ಅವರು. ಯಾಕೆಂದರೆ ಈ ಥರ ಒಂದು ಪಾಟ್ ಹೋಲು ಗುಂಡಿ ಎಲ್ಲ ಇದೆ, ಮಳೆಗಾಲದ ಕಾರಣ ಕೊಡ್ತಾರೆ. ಅದಾಗಿ ಕೂಡ ಮಳೆ ಬಿತ್ತಾಗ ಕೂಡ ಯಾರು ಮಾಡೋದಿಲ್ಲ. ಈ ಥರ ಆದರೆ ಹೈವೇ ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡ್ತಾರೆ ಅಂತ ಕೇಳುವಾಗ ಆ ಜಾವಿದ್ದು ವೇಸ್ಟ್ ಮಾಡಿ ಫಸ್ಟ್ ಜಾವಿದ್ದು ಸಸ್ಪೆಂಡ್ ಮಾಡಬೇಕು. ರಾಷ್ಟ್ರೀಯ ಹೆದ್ದಾರಿಯಲ್ಲಿನ ಗುಂಡಿಯ ಕಾರಣ ನಿಯಂತ್ರಣ ತಪ್ಪಿ ದ್ವಿಚಕ್ರ ವಾಹನ ಸಹಿತ ರಸ್ತೆಗೆ ಉರುಳಿ ಬಿದ್ದ ಮಹಿಳೆಯೊಬ್ಬರು ಲಾರಿಯಡಿಗೆ ಸಿಲುಕಿ ಮೃತಪಟ್ಟ ದಾರುಣ ಘಟನೆ ಮಂಗಳವಾರ ಬೆಳಗ್ಗೆ ನಗರದ ಹೊರವಲಯದ ಕೂಳೂರು ರಾಯಲ್ ಓಕ್ ಬಳಿ ನಡೆದಿದೆ. ಮೃತರನ್ನು ಎಜೆ ಆಸ್ಪತ್ರೆಯ ಸಿಬ್ಬಂದಿ ಮಾಧವಿ ಎಂದು ಗುರುತಿಸಲಾಗಿದೆ. ಇವರು ತನ್ನ ದ್ವಿಚಕ್ರ ವಾಹನದಲ್ಲಿ ಕೂಳೂರು ಕಡೆಯಿಂದ ಮಂಗಳೂರಿನ ಎಜೆ ಆಸ್ಪತ್ರೆಗೆ ಉದ್ಯೋಗ ನಿಮಿತ್ತ ತೆರಳುತ್ತಿದ್ದ ವೇಳೆ ಈ ಘಟನೆ ಸಂಭವಿಸಿದೆ. ರಸ್ತೆಯಲ್ಲಿರುವ ಗುಂಡಿಯ ಕಾರಣ ಮಾಧವಿ ಚಲಾಯಿಸುತ್ತಿದ್ದ ದ್ವಿಚಕ್ರ ವಾಹನದ ನಿಯಂತ್ರಣ ತಪ್ಪಿ ರಸ್ತೆಗೆ ಉರುಳಿ ಬಿದ್ದಿದೆ ಎನ್ನಲಾಗಿದೆ. ಇದೇ ವೇಳೆ ಹಿಂದಿನಿಂದ ಬರುತ್ತಿದ್ದ ಮೀನು ಸಾಗಾಟದ ಲಾರಿ ಅವರ ಮೇಲೆ ಹರಿದ ಪರಿಣಾಮ ಚಕ್ರದಡಿಗೆ ಸಿಲುಕಿ ಸ್ಥಳದಲ್ಲೇ ಮೃತಪಟ್ಟರೆಂದು ತಿಳಿದುಬಂದಿದೆ. ಮೃತದೇಹವನ್ನು ನಗರದ ಎಜೆ ಆಸ್ಪತ್ರೆಗೆ ರವಾನಿಸಲಾಗಿದೆ ಎಂದು ತಿಳಿದುಬಂದಿದೆ. ಘಟನಾ ಸ್ಥಳಕ್ಕೆ ಮಂಗಳೂರು ಉತ್ತರ ಸಂಚಾರ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಉತ್ತರ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ವೇಳೆ ಸ್ಥಳೀಯರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಹೆದ್ದಾರಿಗೆ ಇನ್ನೆಷ್ಟು ಬಲಿಬೇಕು ಅನ್ನುವಂಥದ್ದನ್ನು ಇವತ್ತು ನಾವು ನಾಗರಿಕರು ಸೇರಿ ಇಲ್ಲಿ ಪ್ರತಿಭಟನೆ ಮಾಡಿ ಪ್ರಶ್ನೆ ಮಾಡ್ತಾ ಇದ್ದೇವೆ. ಯಾರೂ ಕೇಳುವವರಿಲ್ಲದಂಥ ಪರಿಸ್ಥಿತಿ ನೋಡಿ. ಅಲ್ಲಲ್ಲಿ ಹೊಂಡ ಗುಂಡಿಗಳು ತುಂಬಿ ಹೋಗಿದೆ. ಇಲ್ಲಿ ಒಂದು ಕಡೆ ಮಂಗಳೂರಲ್ಲಿ ಹೆದ್ದಾರಿಯನ್ನೇ ಅವಲಂಬಿಸಿಕೊಂಡಿರುವಂಥದ್ದು ನಾವು ಕಾಣ್ತೇವೆ. ಕೊಟ್ಟಾರ ಚೌಕಿಯಿಂದ ಸುರತ್ಕಲ್ವರೆಗೆ ಯಾವುದೇ ಪರ್ಯಾಯ ಮಾರ್ಗ ಇಲ್ಲ. ಎಲ್ಲ ಸಾರ್ವಜನಿಕ ಅಥವಾ ನಗರ ವ್ಯಾಪ್ತಿಯ ಜನರು ಸಂಚರಿಸಬೇಕಾದ್ರೆ ಈ ಹೆದ್ದಾರಿಯನ್ನೇ ಅವಲಂಬಿಸಿಕೊಳ್ಬೇಕು. ಹಾಗಿರುವಾಗ ಇಲ್ಲಿ ಸಮರ್ಪಕವಾದ ಸರ್ವಿಸ್ ರಸ್ತೆಯನ್ನು ನಿರ್ಮಿಸಬೇಕಾಗಿರೋದು ಅಥವಾ ಇಲ್ಲಿನ ಸಂಚಾರಕ್ಕೆ ಸುಗಮ ವ್ಯವಸ್ಥೆಯನ್ನು ಮಾಡಬೇಕಾಗಿರೋದು ಇರುವ ಒಂದು ಕಾಳಜಿ ಜನಪ್ರತಿನಿಧಿಗಳಿಗಾಗಲಿ ಅಥವಾ ನಮ್ಮ ಹೈವೇ ಅಧಿಕಾರಿಗಳಿಗೆ ಮೇಯ್ನು. ಹೈವೇ ಅಧಿಕಾರಿಗಳು ಹೈವೇ ಆಫೀಸರ್ಗಳು ವರ್ಸ್ಟ್ ಆಗೋಗಿದ್ದಾರೆ. ಇದು ಮಂಗಳೂರಲ್ಲಿ ಮಾತ್ರ, ಎಲ್ಲೂ ಸಲ್ಲದಂತಂದು ಮಂಗಳೂರಲ್ಲಿ ಹಾಕಿದ್ದಾರೆ. ಬೇರೆ ಘಟ್ಟದ ಮೇಲೆ ಅವನು ಹಾಕಿದರೆ ಅವನಿಗೆ ಅವರು ಫಿಸಿಕಲಿ ಅವನಿಗೆ ಉಪದ್ರ ಮಾಡಿಬಿಡ್ತಾರೆ. ಇಂಥ ವ್ಯವಸ್ಥೆ ಇರುವಂಥ ನಮ್ಮ ಬಸ್ಸಿನ ಜಿಲ್ಲೆಯಲ್ಲಿ ಬುದ್ಧಿವಂತರು ಅಂತ ಹೇಳ್ಕೊಂಡು ನಾವು ಜೀವ ಕಳ್ಕೊಳ್ಬೇಕು ಹೇಳಿ, ಎಷ್ಟು ಜೀವ ಕಳ್ಕೊಳ್ಬೇಕು? ಯಾರಿಗೂ ಅರ್ಥನೇ ಆಗೋದಿಲ್ಲ. ಅಂದರೆ ಡಿ ಸಿ ಅವರು ಎಲ್ಲಿದ್ದಾರೆ, ಬರಬೇಕು ಈ ಸ್ಪಾಟಿಗೆ. ಯಾರು ಎಲ್ಲ ಅವ್ನು ಹೈವೇ ಆಫೀಸರ್ ಎಲ್ಲಿದ್ದಾರೆ? ಜಾವಿದ್ದು ACP ಮಾತಾಡಿದ್ರು, ಅವನಿಗೆ ACP ಹತ್ರ ಅವರು ಉಲ್ಟಾ ಮಾತಾಡ್ತಿದ್ದಾರೆ. ACP ಅವರಿಗೆ ವಾರ್ನಿಂಗ್ ಮಾಡಿದ್ರು, ನಿಮ್ಮಿಂದ ಇದಾಗ್ತಾ ಉಂಟಂತ. ಇವತ್ತಿನ ಈ ಕಂಪ್ಲೇಂಟನ್ನು ಕೇಸ್ ಮಾಡ್ತೀವಿ ನಾವು. ಮೀಟ್ರ್ 20 ಫೀಟ್ ಎಳ್ಕೊಂಡು ಹೋಗಿದೆ ಅವರನ್ನು. ಅದಕ್ಕೆ ಕಾರಣನೇ ನಮ್ಮ ಎನ್ ಎಚ್ ಹೈವೇ ಅವರು. ಯಾಕೆಂದರೆ ಈ ಥರ ಒಂದು ಪಾಟ್ ಹೋಲು ಗುಂಡಿ ಎಲ್ಲ ಇದೆ, ಮಳೆಗಾಲದ ಕಾರಣ ಕೊಡ್ತಾರೆ. ಅದಾಗಿ ಕೂಡ ಮಳೆ ಬಿತ್ತಾಗ ಕೂಡ ಯಾರು ಮಾಡೋದಿಲ್ಲ. ಈ ಥರ ಆದರೆ ಹೈವೇ ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡ್ತಾರೆ ಅಂತ ಕೇಳುವಾಗ ಆ ಜಾವಿದ್ದು ವೇಸ್ಟ್ ಮಾಡಿ ಫಸ್ಟ್ ಜಾವಿದ್ದು ಸಸ್ಪೆಂಡ್ ಮಾಡಬೇಕು.